ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತ ಮೊಕ್ಕಿಡೋದಕ್ಕೊಂದು ಹೊಸಕೊರಲದ ಇನ್ನಿತ ಸುದ್ದಿಗೊಂಚಲು ಶುರುವಂತೊಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಯ ಶ್ರೀ ಶಾರದಾ ಸೇವಾ ಟ್ರಸ್ಟ್ದ ನೆರಳು ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿದ ಮುತಾಲಿಕೆಡೆ ಕೊಲ್ಯಡ ನಡೆದಿನ 42ನೇ ವರ್ಷದ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಭಕ್ತಿ ವೈಭವದ ಶೋಭಾಯಾತ್ರೆ ಸೋಮವಾರ ರಾತ್ರಿ ಮುಗಿತಲಾಂಡೆ. ಕೊಲ್ಯದ 42ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವ ಕರಿ ಮೂಜಿ ದಿನಟ್ ಕೊಲ್ಲಿ ಶ್ರೀ ಶಾರದಾ ಸದನಡ್ ಆರಾಧನೆಯಾದ ಸೋಮವಾರ ರಾತ್ರಿ ಮುಗಿತಲಾಂಡು. ಶನಿವಾರ ಕಾಂಡೆ ಪ್ರತಿಷ್ಠಾ ವಿಧಿಗಳಡ್ ಶುರುವಾದ ಪ್ರತಿದಿನ ಲಲಿತ ಸಹಸ್ರನಾಮ ಪಠಣ ಭಜನಾ ಸಂಕೀರ್ತನೆ ದುಂಬರಿದು ಐತಾರ ರಾತ್ರಿ ಸಾಮೂಹಿಕ ಶ್ರೀ ರಂಗ ಪೂಜೆದ ಸೇವೆ ನಡಪಾದ ಮೂಜಿ ದಿನ ಭಕ್ತಿ ವಿಜೃಂಭಣೆಡ್ ಆಚರಣೆಯಾಯಿನ ಕೊಲ್ಯ ಶಾರದಾ ಮಹೋತ್ಸವಡ್ ಸೋಮವಾರ ಬಯ್ಯಗ್ ವಿಸರ್ಜನಾ ಪೂಜೆಡ್ ಮೂಜಿ ದಿನದ ಅದ್ದೂರಿದ ಉತ್ಸವಗ್ ಮಂಗಳಾಚರಣೆಯಾಂಡು. ಅವಿರ್ದು ಬುಕ್ಕ ಶ್ರೀ ಶಾರದಾ ಅಪ್ಪನ ಸಾನ್ನಿಧ್ಯಡ್ ಪಿಲಿ ವೇಷ ಬೇತೆ ಬೇತೆ ವೇಷದಾಕ್ಲಿನ ನಲಿಕೆ ಪ್ರದರ್ಶನ ಆದ ಶ್ರೀ ಶಾರದಾ ಅಪ್ಪನ ವಿಸರ್ಜನಾ ಶೋಭಾಯಾತ್ರೆ ಪಿದಂಡು.
ಬಗೆ ಬಗೆತ ದೃಶ್ಯ ರೂಪಕ ಸ್ತಬ್ಧ ಚಿತ್ರಣದ ಮೆರುಗುಗು ಬಾಲ ಸಂಸ್ಕಾರ ಕೇಂದ್ರದ ಚೋಕ್ಲಿನ ಕುಣಿತ ಭಜನೆ ಜನಕ್ಲಿನ ಗೇನ ಒಯ್ತಂಡು. ಅಮರಿಗೆ ಗುಂಡಾಭಿಷೇಕ, ಮಲ್ಲಿಗೆದ ಭೂತ ಪೂಜೆ, ಅತ್ತಿಪಿತ್ತಿದ ಮಹಾಮಲ್ಲ ಸೇವೆ. ಬಲೆ ಅತ್ತೆ ಮಲ್ಲಿಗೆದ ಐತುಡು ಸಿರಿ ಸಿಂಗಾರು ಕುಂದಿನ ಪೊರ್ಲುನು ಕಣ್ಣ ನಿಲಿಕ್ಕೆ ತೂಲೆ. ಪೂತ ಪೂಜೆ ಅವ್ವೆ ಮಲ್ಲ ಪೂಜೆ, ಇರೆಗು ಪೂತ ಪೂಜೆ ಅವ್ವೆ ಮಲ್ಲ ಪೂಜೆ, ತೊಂಡದ ಅಭಿಷೇಕ ಇರೆನ ಪ್ರೀತಿದ ಸಿರಿ ಪರಕೆ, ಇರೆಗು ಪೂತ ಪೂಜೆ ಅವ್ವೆ ಮಲ್ಲ ಪೂಜೆ. ರೊಡಗೂಡಿ ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಂಚನೆ ಪಿರಿನಲಿಕೆದ ಗೊಬ್ಬಲು ಶ್ರೀ ಶಾರದಾ ಅಪ್ಪೆನ ಶೋಭಾಯಾತ್ರೆದ ಉದ್ದಗ್ಲ ಬಾರಿ ಜೋರುಡೆ ಇತ್ತಲು. ಈ ಸತಿದ ವಿಶೇಷ ಪಂಡ ಸೋಮೇಶ್ವರ ಫ್ರೆಂಡ್ ಸರ್ಕಲ್ದ ಪಿಲಿನಲಿಕೆ ತಂಡ ಕುಡ್ಲದ ಪಿಲಿನಲಿಕೆ ಪಂತಡ್ ಸುರುತ ಇನಾಮು 5 ಲಕ್ಷ ರೂಪಾಯಿನ ಗೆದ್ದದು ನಮ್ಮ ಊರುಗ್ಲ ಪೆರ್ಮೇನ್ ಕನಬೈತಿರು.
ಕೋಟೆಕಾರ್ ಸೋಮೇಶ್ವರ ತಾದಿಡು ಭಕ್ತ ಬಂಧುರನ ಪರಿಸರದ ಸಂಘ ಸಂಸ್ಥೆಲದ ಭಕ್ತಿ ಸೇವೆದ ಪೂಜೆನ ಕೈಗೊಂಡು ಸೋಮೇಶ್ವರ ಕಡಲ ಕಿನಾರೆಡು ವಿಸರ್ಜನೆದೊಟ್ಟಿಗೆ ಈ ವರ್ಷದ ಶ್ರೀ ಶಾರದಾ ಮಹೋತ್ಸವ ಮುಗಿತಲಾಂಡು. ಕೊಲ್ಲಿ ಶ್ರೀ ಶಾರದಾ ಸೇವಾ ಟ್ರಸ್ಟ್, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ, ಮಹಿಳಾ ಸಮಿತಿದಾಗಲೂ ಕಾರ್ಯಕ್ರಮದ ಮುತಾಲಿಗಿಳಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿದ ಮುತಾಲಿಕೆ ನಡಪುನ ಉಳ್ಳಾಲದ 70ನೇ ವರ್ಷದ ಶ್ರೀ ಶಾರದೋತ್ಸವಡು ಶ್ರೀ ನವದುರ್ಗ ಅಷ್ಟೋತ್ತರ ಪುಷ್ಪಾಂಜಲಿ ವಿಶೇಷ ಪೂಜಾ ಸೇವೆಗಳು ಸೋಮವಾರ ರಾತ್ರಿ ನಡೆತಂಡೆ. ಉಳ್ಳಾಲ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿದ 70ನೇ ಶ್ರೀ ಶಾರದೋತ್ಸವದ ಸಂಭ್ರಮಲು 14 ತಾರೀಕು ಗುರುವಾರದ್ದು 24 ತಾರೀಕು ಅಂಗಾರಮಠ ನಡೆದಳು. ಸೋಮವಾರ ಬಯ್ಯಡು ಶ್ರೀ ನವದುರ್ಗ ಅಷ್ಟೋತ್ತರ ಪುಷ್ಪಾಂಜಲಿ ವಿಶೇಷ ಪೂಜೆ ನಡೆದಳು. ಉಳ್ಳಾಲ ಶ್ರೀ ಶಾರದಾ ನಿಕೇತನ ಪರೀಕ್ಷಾ ಕೇಂದ್ರದ ಶ್ರೀಬುಕ ಶ್ರೀಮತಿ ದೀಪಿಕಾ ಮೋಹನ್ ಎಚ್ಎಸ್ ಮೈಸೂರು ತುಡರ್ ಬೆಳಗಾಯರು. ರಾತ್ರಿ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನೆರವೇರಂಡು. ಮಹಾಗಣಪತಿ
ಮಾಡಿದಂತ ಎಲ್ಲ ಪ್ರಾರ್ಥನೆಯನ್ನು ಆ ತಾಯಿ ಸತ್ಯ ಮಾಡಿಕೊಡ್ಬೇಕು. ಮುಖ್ಯವಾಗಿ ಈ ಸಮಿತಿಯ ಸದಸ್ಯರಿಗೆ ಎಲ್ಲರಿಗೂ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ಉಳ್ಳಾಲಪೇಟೆಯ ಸಮಸ್ತ ಮಹಾಜನರಿಗೆ, ಭಕ್ತ ಮಹಾಜನರಿಗೆ ಆ ತಾಯಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಶಾಂತಿಯನ್ನು ಅನುಗ್ರಹ ಮಾಡಬೇಕು. ತೇನವಿನ ತೃಣವಿನ ಚಲತಿ ಅಂತ ಹೇಳ್ತಾರೆ. ತಾಯಿಯ ಅನುಗ್ರಹ ಇಲ್ಲದಿದ್ರೆ ಒಂದು ಹುಲ್ಲುಗಡ್ಡಿ ಸಮೇತ ಅಲ್ಲಾಡೋದಿಲ್ಲ. ಹೇಳೋ ಪ್ರಕಾರ ಇವತ್ತು ವಿಶೇಷವಾಗಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಇಲ್ಲಿ ನಡೀಬೇಕಂತ ಆದ್ರೆ ಅದಕ್ಕೆ ವಿಶೇಷವಾಗಿ ತಾಯಿಯ ಅನುಗ್ರಹ ಖಂಡಿತ ಬೇಕು. ಉತ್ಸವ ಸಮಿತಿ ಗೌರವ ಅಧ್ಯಕ್ಷರು ಶ್ರೀಕರ ಕಿಣಿ, ಅಧ್ಯಕ್ಷರು ಭರತ್ ಕುಮಾರ್ ಉಳ್ಳಾಲ್, ಪ್ರಧಾನ ಕಾರ್ಯದರ್ಶಿ ಪಶುಪತಿ ಉಳ್ಳಾಲ್ ಅಂಚನೆ ಸರ್ವ ಸದಸ್ಯರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ನಗರಸಭೆ ಮುತಾಲಿಕೆಡು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಬುಕ್ಕ ಜೀವನೋಪಾಯ ಇಲಾಖೆ ಸಹಕಾರಡು ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಲಿನ ಆತ್ಮನಿರ್ಭರ ನಿಧಿ ಸ್ವನಿಧಿ ಮೇಳ ಮಾಹಿತಿ ಕಾರ್ಯಕ್ರಮ ತೊಕ್ಕೋಟು ಸಂತ ಸೆಬೆಸ್ಟಿಯನ್ ಸಭಾಂಗಣಡು ಕರಿ ಶನಿವಾರ ಕಾಂಡೆ ನಡೆತಂದು. ಉಳ್ಳಾಲ ನಗರಸಭೆ ವತಿರ್ದು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಬೊಕ್ಕ ಜೀವನೋಪಾಯ ಇಲಾಖೆ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಲಿನ ಆತ್ಮನಿರ್ಭರ್ ನಿಧಿ ಸ್ವಾನಿಧಿ ಮೇಳ, ಸ್ವಾನಿಧಿ ಸೇ ಸಮೃದ್ಧಿ ಮೇಳ, ಸ್ವಾನಿಧಿ ಸೇ ಸಮೃದ್ಧಿ ಮಾಸ ಬೊಕ್ಕ ಯಾನ ಡಿಜಿಟಲ್ ಮೇಳ ತೊಕ್ಕೋಟು ಸಂತ ಸೆಬೆಸ್ಟಿಯನ್ ಚರ್ಚ್ ಹಾಲ್ ಸಭಾಂಗಣಡು ಶನಿವಾರ ನಡೆದನು. ಉಳ್ಳಾಲ ನಗರಸಭೆ ಪೌರಾಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವ ಕಾರ್ಯಕ್ರಮನು ಉದಿಪನ ಮಲ್ದದು. ಸಾಧಿಬರಿದ ವ್ಯಾಪಾರಿಲು ತಳ್ಳುನ ಗಾಡಿಟೆ ಜೀವನ ಪರ್ಯಂತ ವ್ಯಾಪಾರ ಮಲ್ಪುನ ಸ್ಥಿತಿ ಬರಂದೆ ನಿಕಲು ಎಲ್ಯ ಪ್ರಮಾಣದ ಅಂಗಡಿದ ಮೂಲಕ ವ್ಯಾಪಾರ ಮಟ್ಟನು ಸುಧಾರಿಸಾನಗ ಮಾತ್ರ ತಂಗ್ಲು ಕೊರ್ನ ಸಾಲಗು ಅರ್ಥ ಬರ್ಪುಣ ಪಣ ತೆರಿಪಾಯರು. 20,000 ಆಯಿತು. 50,000 ಸಿಕ್ಕಿದವರು ನೀವೆಲ್ಲರೂ ನಿಮ್ಮ ಒಂದು ಯೋಚನೆಯನ್ನು ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ಬೆಳೆಸ್ಕೊಳ್ಬೇಕು. ಉಳ್ಳಾಲದಲ್ಲಿ ಸಾಕಷ್ಟು ಸಾಧ್ಯತೆಗಳಿದೆ ನಿಮಗೆ ಸಣ್ಣ ಮಟ್ಟದ ಅಂಗಡಿಯನ್ನು ನೀವು ಮಾಡಿಕೊಳ್ಳಿಕ್ಕೆ. ಈ ನಿಟ್ಟಿನಲ್ಲಿ ಕೂಡ ನಾವು PM ಸ್ವನಿಧಿಯಲ್ಲಿ ಸಾಲವನ್ನು ಪಡಿತೇವೆ. ನಾವು ಬೀದಿ ಬದಿ ವ್ಯಾಪಾರಿಗಳಾಗಿಯೇ ಇರ್ತೇವೆ ಅಂತ ಇರಬಾರ್ದು. ನಿಮ್ಮ ವ್ಯಾಪಾರದ ಮಟ್ಟವನ್ನು ನೀವು ಬೆಳೆಸಿದಾಗ ಮಾತ್ರ ನಾವು ನಿಮಗೆ ಹೆಲ್ಪ್ ಮಾಡಿದಂಥ ಈ ಸ್ಕೀಮ್ಗೆ ಒಂದು ಅರ್ಥ ಬರ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಆರೋಗ್ಯ ಇಲಾಖೆಯಿಂದ ಬಂದಂಥ ಪ್ರದೀಪ್ ರವರು ಬಹಳ ಪ್ರಾಮುಖ್ಯವಾಗಿ ನಿಮಗೆ ಡೆಂಗ್ಯೂ ಜ್ವರದ ಬಗ್ಗೆ ವಿಷಯವನ್ನು ಹೇಳಿದ್ದಾರೆ. ಈ ಡೆಂಗ್ಯೂ ಜ್ವರ ನಮ್ಮ ಊರಲ್ಲಂತೂ ಬರೋದು ಬೇಡ ಅಂತ ನಾನಂತೂ ಹಾರೈಸ್ತೇನೆ. ಎಲ್ಲರೂ ನಮ್ಮ ಆರೋಗ್ಯ ಅಂತ ಹೇಳಿದರೆ ನಿಮಗೆ ಪುರಸಭೆಯವರಾಗಲಿ ಆರೋಗ್ಯ ಇಲಾಖೆಯವರಾಗಲಿ ಏನಿದ್ರೂ ಮಾಹಿತಿಯನ್ನು ಕೊಡ್ಬೋದು. ಬಂದಂಥ ಸಂದರ್ಭದಲ್ಲಿ ನಿಮಗೆ ಮೆಡಿಕಲ್ ಹೆಲ್ಪನ್ನು ಕೊಡ್ಬೋದು. ಬಾರದೇ ಇರದ ಹಾಗೆ ಮಾಡಬೇಕು ಅಂತಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಸುರಕ್ಷತೆಯನ್ನು ಕಾಪಾಡಿಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಡೇನಲ್ಮ್ ಅಭಿಯಾನದ ಜಿಲ್ಲಾ ವ್ಯವಸ್ಥಾಪಕರು ಐರಿನ್ ರೆಬೆಲ್ಲೋ ಪಾತಿರೊಂದು ಸ್ವಾನಿಧಿರ್ದು ಸಾಲ ಪಡೆಯಿನಕ್ಲು ಮಾತಿರ್ಲ ಡಿಜಿಟಲ್ ವ್ಯವಹಾರ ಮಲ್ಪಡು ಬೊಕ್ಕ ಸಾಲನ್ನು ಕರಾರುವಕ್ಕಾದು ಮರುಪಾವತಿಸಾನಗ ಮಾತ್ರ 7% ಬಡ್ಡಿ ಸಗಾಯಧನ ಬರ್ಪುಣ ಪಡೆದರಿಪಾಯರು. ನಮ್ಮ ಅಗತ್ಯಕ್ಕೆ ನಮಗೆ ಬೇಕಾದ ಹಣ ನಮಗೆ ಸಿಗ್ತದೆ. ಒಂದು ಎರಡನೇದ್ದು ನಮ್ಮ ಬ್ಯಾಂಕ್ ವ್ಯವಹಾರ ಅದು ಚಾಲನೆ ಸಿಗ್ತದೆ ಬ್ಯಾಂಕ್ ವ್ಯವಹಾರಕ್ಕೆ. ಇಲ್ಲದಿದ್ದರೆ ನಾವೇನು ಮಾಡ್ತೇವೆ, ಬೀದಿ ವ್ಯಾಪಾರ ಮಾಡ್ತೇವೆ, ಹಣ ತಗೊಳ್ತೇವೆ, ವಾಪಸ್ ವ್ಯಾಪಾರಕ್ಕೆ ಹಾಕ್ತೇವೆ, ಹೀಗೇನಾಗ್ತದೆ ಹೊರತು ಬ್ಯಾಂಕ್ ವ್ಯವಹಾರ ಆಗುವುದಿಲ್ಲ. ನಮ್ಮ ಬ್ಯಾಂಕ್ ವ್ಯವಹಾರ ಆಗದಿದ್ದರೆ ನಮಗೆ ಬೇಕಾದ ಹೆಚ್ಚಿನ ಸಾಲವನ್ನು ಪಡ್ಕೊಳ್ಳಿಕ್ಕೆ ನಮಗೆ ಅರ್ಹತೆ ಸಿಗುವುದಿಲ್ಲ. ಅದಕ್ಕಾಗಿ 10,000 ಸಣ್ಣ ಮೊತ್ತದಿಂದ ಶುರು ಮಾಡೋದು. ಈ ಸಣ್ಣ ಮೊತ್ತದ ಸಾಲವನ್ನು ಪಡ್ಕೊಂಡು ಯಾರು ಪ್ರಾಮಾಣಿಕವಾಗಿ ಹಿಂದೆ ಕಟ್ತಾರೆ, ಮರುಪಾವತಿ ಮಾಡ್ತಾರೆ, ಅವರನ್ನು ನಂಬಬಹುದು ಅಂತ ನಿಮ್ಮ ಬ್ಯಾಂಕ್ ರೆಕಾರ್ಡ್ ನೋಡಿದರೆ ಗೊತ್ತಾಗ್ತದೆ. ಕುಡ್ಲ ತಾಲೂಕು ಆರೋಗ್ಯ ಅಧಿಕಾರಿ ಕಚೇರಿದ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಪ್ರದೀಪ್ ಕುಮಾರ್
ಮಲೇರಿಯಾ ಡೆಂಗ್ಯೂ ಸೀಕದ ಲಕ್ಷಣ ಬೊಕ್ಕ ತಡೆಗಟ್ಟುನ ವಿಧಾನದ ಬಗ್ಗೆ ಮಾಹಿತಿ ಕೊರಿಯರು. ಅವಘಡಗಳು ಸಂಭವಿಸುವ ಸಂದರ್ಭವನ್ನು ಯೋಚಿಸಿ ಆರೋಗ್ಯ ಇಲಾಖೆ ವತಿಯಿಂದ ನಿಮ್ಮ ಮಲೇರಿಯಾಗೋಸ್ಕರ ಅಂತೇಳಿ 104 ಅಂತಕ್ಕಂತಹ ಒಂದು ಕಸ್ಟಮರ್ ಕೇರ್ ಅನ್ನ ಸ್ಥಾಪಿಸಿರ್ತಾರೆ. ಈ 104ರ ವಿಶೇಷ ಏನಂತ ಹೇಳಿದ್ರೆ, ನೀವು ಆನ್ ಕಾಲ್ನಲ್ಲಿ ಡಾಕ್ಟರ್ ಬರ್ತಾರೆ. ನೀವು ಕರೆ ಮಾಡಿದ ತಕ್ಷಣ ಡಾಕ್ಟರ್ಸ್ ನಿಮಗೆ ಕಾಲ್ನಲ್ಲಿ ಸಿಗ್ತಾರೆ. ನಿಮಗೆ ಏನಾಗಿದೆ ಅಂತೇಳಿ ತಕ್ಷಣಕ್ಕೆ ಹೇಳಿದರೆ ಪ್ರಥಮ ಚಿಕಿತ್ಸೆಯನ್ನು ಮನೆಯಲ್ಲಿಯೇ ನೀವು ಮಾಡ್ಕೊಳ್ಳುವಂಥದ್ದನ್ನು ಅವರು ಹೇಳ್ತಾರೆ. ಅದರ ಮುಖಾಂತರ ನೀವು ಪ್ರಥಮ ಚಿಕಿತ್ಸೆಯನ್ನು ಮಾಡಿಕೊಂಡು ನಂತರಕ್ಕೆ ನೀವು ಮುಖ್ಯವಾದಂತಹ ಆಸ್ಪತ್ರೆಗಳಿಗೆ ತೆರಳುವಂತಹ ಒಂದು ಸೌಲಭ್ಯ ಈ 104 ಅಂತಕ್ಕಂತಹ ಒಂದು ಕಸ್ಟಮರ್ ಕೇರಿಂದ ನಿಮಗೆ ದೊರೆಯತಕ್ಕಂಥದ್ದು. ಅದೇ ರೀತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಲೇರಿಯಾ, ಡೆಂಗ್ಯೂ ಆಗಿರ್ಬೋದು, ಇನ್ನಿತರ ಎಲ್ಲ ಕಾಯಿಲೆಗಳಾಗಿರ್ಬೋದು, ಕ್ಷಯರೋಗ ಆಗಿರ್ಬೋದು, ಬೇರೆ ಲೆಪ್ರೋಸಿ, ಕುಷ್ಠರೋಗ ಆಗಿರ್ಬೋದು, ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ತುಂಬ ದುಬಾರಿಯಾದಂತಹ ಖರ್ಚು ವೆಚ್ಚಗಳು ಖಾಸಗಿ ಆಸ್ಪತ್ರೆಗಳಲ್ಲಿ ತೆಗಿತಾ ಇರೋ ಕಾರಣದಿಂದಾಗಿ ಈಗ ಈ ಮೊದಲಿನಿಂದಲೂ ಸಹ ಹಾಗೂ ಇನ್ನು ಮುಂದೆಯೂ ಸಹ ಆರೋಗ್ಯ ಇಲಾಖೆಯಲ್ಲಿ ಈ ಎಲ್ಲ ಕಾಯಿಲೆಗಳಿಗೆ ಉಚಿತವಾದಂತಹ ಔಷಧೋಪಚಾರಗಳನ್ನು ನೀಡುತ್ತಾ, ಹಾಗೆ ಪರೀಕ್ಷೆಗಳನ್ನು, ಕಫ ಪರೀಕ್ಷೆ, ರಕ್ತ ಪರೀಕ್ಷೆಗಳನ್ನಾಗಿರ್ಬೋದು ಎಲ್ಲವನ್ನು ಉಚಿತವಾಗಿ ಮಾಡಿಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಸಹ ಆರೋಗ್ಯ ಇಲಾಖೆ ನಡೆಸಿಕೊಂಡು ಬರ್ತಾ ಇದೆ. ಕುಡ್ಲ ನಿವೃತ್ತ ಗ್ರಾಹಕ ಸಂಪರ್ಕ ಪ್ರಬಂಧಕರು ಸತೀಶ್ ಅತ್ತಾವರ ಸಾಮಾಜಿಕ ಭದ್ರತೆ ಯೋಜನೆಗಳ ಬಗ್ಗೆ ಮಾಹಿತಿ ಕೊರಿಯರು. PMJDY ಪ್ರಧಾನಮಂತ್ರಿ ಜನಧನ್ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ PMSBY, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಹಾಗೆ ಸುಕನ್ಯಾ ಸಮೃದ್ಧಿ ಅಕೌಂಟ್ ಮತ್ತು ಅಟಲ್ ಪೆನ್ಷನ್ ಯೋಜನೆ. ಇದರಲ್ಲಿ ಪ್ರಧಾನಮಂತ್ರಿ ಹೇಳುವಾಗ ಇದು ಪ್ರಧಾನಮಂತ್ರಿಯವರ ವೈಯಕ್ತಿಕ ಅಲ್ಲ, ಇದು ಭಾರತ ದೇಶದ ಪ್ರಧಾನಿಯವರ ಯೋಜನೆಗಳು. ಇದು ನಮಗೆ ಜಗತ್ತಿನ ಮಟ್ಟದಲ್ಲಿ ಕೂಡ ಇದಕ್ಕೆ ಬಹಳ ವಿಶ್ಲೇಷಣೆ ಸಿಕ್ಕಿದೆ, ಬಹಳಷ್ಟು ಇದನ್ನು ನಂಬಿದೆ. ಜನಧನ್ ಯೋಜನೆ ಇಲ್ಲಿ ಹೇಳುವಾಗ ಮೇಡಮ್ ಹೇಳುವಾಗ 1-2 ಜನ ಕೈ ಎತ್ತಿದ್ರು. ಹೌದು, ಪ್ರಧಾನಮಂತ್ರಿ ಜನಧನ್ ಯೋಜನೆ ಅಂದರೆ ಯಾರು 2014 ಆಗಸ್ಟ್ 14ಕ್ಕೆ ನಮಗೆ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದ್ದು. ಅಷ್ಟರವರೆಗೆ ಯಾರು ಬ್ಯಾಂಕಿನ ಮೆಟ್ಲು ಹತ್ತಲಿಲ್ಲ. ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಅಷ್ಟರವರೆಗೆ ಯಾರಿಗೆ ಬ್ಯಾಂಕಲ್ಲಿ ಖಾತೆ ಇರಲಿಲ್ಲ ಅವರಿಗೊಂದು ಅತಿ ಸುಲಭದಲ್ಲಿ ಖಾತೆ ತೆರೆಯುವ ಯೋಜನೆಗೆ ಅನ್ನು ಸರ್ಕಾರ ಜೀರೋ ಬ್ಯಾಲೆನ್ಸ್ ಅಕೌಂಟಿಂದ ಪ್ರಾರಂಭ ಆಯಿತು. ಜೀರೋ ಬ್ಯಾಲೆನ್ಸ್ ಅಂದರೆ ಹಣ ಇಲ್ಲದೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಒಂದು ಫೋಟೋ ಕೊಟ್ಟುಕೊಂಡು ನಾವು ಅಕೌಂಟ್ ಮಾಡಿದ್ವು. ಇದೇ 2014 ಆಗಸ್ಟ್ 28ಕ್ಕೆ ಟೌನ್ ಹಾಲ್ನಲ್ಲಿ ಭಾಳ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರು. ಕಾರ್ಪೊರೇಷನ್, ಮುನ್ಸಿಪಾಲಿಟಿ, ಎಲ್ಲ ಸರ್ಕಾರಿ ಕಚೇರಿಗಳು, ಎಲ್ಲ ಬ್ಯಾಂಕಿನ ಖಾತೆಗಳು, ಎಲ್ಲ ಬ್ಯಾಂಕಿನವರು ಕೂಡ ಅಲ್ಲಿ ನಾವು ಸ್ಪಾಟಲ್ಲಿ ಅಕೌಂಟ್ ಓಪನ್ ಮಾಡಲಿಕ್ಕೆ ಅರೇಂಜ್ಮೆಂಟ್ ಮಾಡಿದ್ದು. ಭಾಳಷ್ಟು ಜನ ಬಂದು ಅಕೌಂಟ್ ಎಲ್ಲ ಮಾಡಿದ್ರು. ಅದು ನಾನು ಒಂದು ಹೇಳಬೇಕಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆ ಮಟ್ಟಿಗೆ ಹೇಳಬೇಕಾದ್ರೆ ನಾವು ಬ್ಯಾಂಕಿನ ಬಗ್ಗೆ ಹೇಳುವ ಅಗತ್ಯ ಇಲ್ಲ. ಯಾಕಂದರೆ ಇದು ದಕ್ಷಿಣ ಕನ್ನಡ ಜಿಲ್ಲೆ, ಇಡೀ ದೇಶದಲ್ಲೇ ಇದೊಂದು ಬ್ಯಾಂಕಿನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾವ ಜಿಲ್ಲೆಯಲ್ಲಿ ಕೂಡ 5 ಅತ್ಯುತ್ತಮ ಬ್ಯಾಂಕ್ಗಳು ಜನ್ಮ ಕೊಟ್ಟಂತ ಜಿಲ್ಲೆ ಯಾವುದಿಲ್ಲ ನಮ್ಮ ದೇಶದಲ್ಲಿ, ಆದರೆ ದಕ್ಷಿಣ ಕನ್ನಡದಲ್ಲಿದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ತೋಕೋಡು ಶಾಖೆ ಮ್ಯಾನೇಜರ್ ಸಂಜೀವ ಕುಮಾರ್, ಬ್ಯಾಂಕ್ ಆಫ್ ಬರೋಡಾ ಉಳ್ಳಾಲ ಶಾಖೆದ ಮ್ಯಾನೇಜರ್ ರೊನಾಲ್ಡ್ ಡಿಸೋಜಾ, ಉಳ್ಳಾಲ ಸ್ವರ್ಣ ಸ್ವಸಹಾಯ ಗುಂಪುಲದ ನಗರ ಮಟ್ಟದ ಒಕ್ಕೂಟ ಅಧ್ಯಕ್ಷರು ಶ್ರೀಮತಿ ಭಾರತಿ ಗಟ್ಟಿ, CRP ಶ್ರೀಮತಿ ಧನಲಕ್ಷ್ಮಿ, ಕುಮಾರಿ ರಕ್ಷಿತಾ ಇಂಚಿತ್ತಿ ಪ್ರಮುಖರು ಪಾಲ್ಪಡೆದಿದ್ದರು. ಉನ್ವೆ ಪೊರ್ತುಡು ಸಾಲ ಮಂಜೂರಾತಿ ಪತ್ರ ಬೊಕ್ಕ QR ಕೋಡ್ನು ವಿತರಿಸಾಯರು. CRP ಸೌಮ್ಯ ಪ್ರಾರ್ಥನೆ ಪಂಡೆರು. ಉಳ್ಳಾಲ ನಗರಸಭೆ ಸಮುದಾಯ ಸಂಘಟಕರು ರೋಹಿನಾಥ್ ಸಭೆ ನೆತ್ಕೊಂಡು ಸಭೆ ಸುಧಾರಿಕೆ ಮಾತದು ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಪಿಲಾರು ಶ್ರೀ ಮಹಾಲಕ್ಷ್ಮಿ ಮಂದಿರ ವಿಜಯದಶಮಿ ಉತ್ಸವದ ಸಾಮೂಹಿಕ ಪೂತ ಪೂಜೆ ಅಂಗಾರಕಾಂಡೆ ನಡೆತಂಡು. ಪಿಲಾರು ಶ್ರೀ ಮಹಾಲಕ್ಷ್ಮಿ ಮಂದಿರಡು ವಿಜಯದಶಮಿದ ದಿನ ವರ್ಷಂ ಪ್ರತಿ ಸಾಮೂಹಿಕ ಪೂತ ಪೂಜೆ ನಡಪೊಂದಿತ್ತದು. ಈ ವರ್ಷದ ಪೂತ ಪೂಜೆದ ಸಂಭ್ರಮ ಅಂಗಾರಕಾಂಡೆ ನಡೆದ ಕಾಂಡೆ ಗಣಹೋಮಾದಿ ವೈದಿಕ ವಿಧಿಗಳು ಆದ ಭಜನಾ ಸಂಕೀರ್ತನ ಸೇವೆ ನಡಪಾಯರು. ಚಕ್ರ ಸಿದ್ಧಳಾದೆ ನೀ
ಕೊಲ್ಲಿ ದ್ವಾರಕಾ ನಗರ ಶ್ರೀಕೃಷ್ಣ ಭಜನಾ ಮಂದಿರದಕ್ಲು ಮಧ್ಯಾಹ್ನ ಮುಟ್ಟ ಭಜನಾ ಸೇವೆ ನಡಪಾಯಿರು. ಮಧ್ಯಾಹ್ನ ಮಹಾಪೂಜೆ ಸಾಮೂಹಿಕ ಪೂತ ಪೂಜೆ ನಡೆತಲು. ವೇದಮೂರ್ತಿ ಶ್ರೀ ಪಿ ತಿರುಮಲೇಶ್ವರ ಭಟ್ ಪೂಜಾ ವಿಧಿಗಳು ನಡಪಾತ್ಕೊರಿಯರು. ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಪ್ರಸಾದ ವಿತರಣೆ ನಡೆತಲು. ಪಿಲಾರ್ ಶ್ರೀ ಮಹಾಲಕ್ಷ್ಮಿ ಮಂದಿರದ ಗೌರವ ಅಧ್ಯಕ್ಷರು ದಿವಾಕರ್ ಬಗಂಬಿಲ, ಅಧ್ಯಕ್ಷರು ರಮೇಶ್ ಗಟ್ಟಿ ಪಿಲಾರ್, ಉಪಾಧ್ಯಕ್ಷರು ಸುರೇಶ್ ಗಟ್ಟಿ, ಪ್ರಧಾನ ಕಾರ್ಯದರ್ಶಿ ಆನಂದ್ ಗಟ್ಟಿ, ಕೋಶಾಧಿಕಾರಿ ಯತೀಶ್ ಗಟ್ಟಿ, ಪೂಜಾ ಸಂಚಾಲಕರು ಭೋಜಗಟ್ಟಿ, ಸುರೇಶ್ ಗಟ್ಟಿ, ಉದಯ ಗಟ್ಟಿ, ಪ್ರಧಾನ ಸಂಚಾಲಕರು ಧನರಾಜ್, ಮಹಿಳಾ ಸಮಿತಿಯ ಗೌರವ ಅಧ್ಯಕ್ಷರು ಶ್ರೀಮತಿ ಸವಿತಾ ದಿವಾಕರ್, ಅಧ್ಯಕ್ಷರು ಶ್ರೀಮತಿ ಶೋಭಾ ಪ್ರವೀಣ್ ಗಟ್ಟಿ, ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ರಜಿತಾ ದಿನೇಶ್ ಗಟ್ಟಿ, ಕೋಶಾಧಿಕಾರಿ ಅಶ್ವಿನಿ ದಿನೇಶ್ ಗಟ್ಟಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲದ ಶ್ರೀ ವಿದ್ಯಾರಣ್ಯ ಕಲಾವೃಂದಬಕ ಶ್ರೀ ವಿದ್ಯಾರಣ್ಯ ಯುವಕ ವೃಂದದ ಶ್ರೀ ವಿದ್ಯಾವಿನಾಯಕ ಉತ್ಸವ ಸಮಿತಿಯ ವತಿರ್ದು ಉಳ್ಳಾಲ ರಾಣಿ ಹಬ್ಬಕ್ಕ ವೃತ್ತದ ಕೈತಲು ಪುನರ್ ನಿರ್ಮಾಣ ಸುಸಜ್ಜಿತ ಬಸು ತಂಗುದಾಣ ಐತಾರ ಕಾಂಡೆ ಉದಿಪನಾಂಡೆ.
ಉಳ್ಳಾಲ ರಾಣಿ ಹಬ್ಬಕ್ಕ ವೃತ್ತದ ಕೈತಂಡು ಶ್ರೀ ವಿದ್ಯಾರಣ್ಯ ಕಲಾ ವೃಂದ, ಶ್ರೀ ವಿದ್ಯಾರಣ್ಯ ಯುವಕ ವೃಂದದ ಶ್ರೀ ವಿದ್ಯಾ ವಿನಾಯಕ ಉತ್ಸವ ಸಮಿತಿ ಮುತಾಲಿಕೆಡು ಕರಿ ಕೆಲ ವರ್ಷದ ದುಂಬು ನಿರ್ಮಾಣ ಆದಿತ್ತಿನ ವಿದ್ಯಾರಣ್ಯ ಬಸ್ ತಂಗುದಾಣನು ಸ್ಥಳಾಂತರ ಮಂತದು ಪುನರ್ ನಿರ್ಮಾಣ ಮಂತದೇರು. ವಿಧಾನ ಪರಿಷತ್ ಸದಸ್ಯರು ಉದ್ಯಮಿ ಬಿಎಂ ಫಾರೂಕ್ ರಿಬ್ಬನ್ ಕತ್ತೆರ್ದು ನಾಮಫಲಕ ಅನಾವರಣ ಮಂತದು ಹೊಸ ಬಸ್ ಸ್ಟ್ಯಾಂಡ್ ನ ಉದಿಪನ ಮಂತೇರು. ಉಳ್ಳಾಲ ಅಬ್ಬಕ್ಕ ಸರ್ಕಲ್ ಕೈತಲಿ ಇತ್ತಿನ ಈ ಬಸ್ ತಂಗುದಾಣನು ಅನಿವಾರ್ಯ ಕಾರಣಡು ಸ್ಥಳಾಂತರ ಮಂತದೇರು. ಈ ಹೊಸ ಬಸ್ ತಂಗುದಾಣಗು ಉದ್ಯಮಿ ವಿಧಾನ ಪರಿಷತ್ ಸದಸ್ಯರು ಬಿಎಂ ಫಾರೂಕ್ ಬೊಕ್ಕ ಸ್ಥಳೀಯ ನಗರಸಭಾ ಸದಸ್ಯರು ಅಬ್ದುಲ್ ಜಬ್ಬಾರ್ ಬೊಕ್ಕ ಗುತ್ತಿಗೆದಾರರು ಮಕ್ಬೂಲ್ ಅನುದಾನದ ಸಹಾಯ ಕೊಡ್ತೇರು. ಮೊಕ್ಲಿನ ವಿದ್ಯಾರಣ್ಯ ಕಲಾ ವೃಂದದಕ್ಲು ಈ ಪೊರ್ತು ಅಭಿನಂದನೆ ಮಂತೇರು. ವಿಧಾನ ಪರಿಷತ್ ಸದಸ್ಯರು ಬಿಎಂ ಫಾರೂಕ್ ಬೊಕ್ಕ ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಚಂದ್ರಹಾಸ್ ಉಳ್ಳಾಲ್ ಶುಭ ಹಾರೈಸಿದರು. ನಿಮಗೆ ಒಂದು ಇವತ್ತಿನ ಒಂದು ದಸರಾ ಹಬ್ಬದ ವಿಶೇಷ. ತಾವುಗಳು ಈ ಹಿಂದೆ ಒಂದು 1990ರಲ್ಲಿ ಕಟ್ಟಿದಂಥ ಒಂದು ಈ ಬಸ್ ಶೆಲ್ಟರ್ ಇತ್ತಲ್ಲ, ಆ ಬಸ್ ಶೆಲ್ಟರ್ ಇಲ್ಲಿತ್ತು. ಒಂದು ಶಿಫ್ಟ್ ಮಾಡ್ಲಿಕ್ಕೆ ಕಾರಣ ಅಂದರೆ ನಾವೊಂದು ಸುಂದರವಾದ ಒಂದು ವಾಣಿಜ್ಯ ಸಂಕೀರ್ಣವನ್ನು ಕಟ್ತಾ ಇದ್ದೇವೆ. ಜೊತೆಯಲ್ಲಿ ಅಲ್ಲಿ ಒಂದು ಡ್ರೈನೇಜ್ ಕೂಡ ಅದಕ್ಕೆ ಸಾಧು ಹೋಗುವಂಥ ಪರಿಸ್ಥಿತಿ ಇತ್ತು. ಅದು ಅಲ್ಲದೆ ಆ ಕಟ್ಟಡ ಕೂಡ ಒಂದು ಭಾಳ ಹಳೆಯ ಕಾಲದ ಒಂಥರ ಶಿಥಿಲಗೊಂಡಂಥ ವ್ಯವಸ್ಥೆಯಲ್ಲಿತ್ತು. ಸಾರ್ವಜನಿಕರಿಗೆ ಉದ್ದೇಶಕ್ಕೋಸ್ಕರ ನಾನು ಈ ವಿದ್ಯಾರಣ್ಯ ಯುವಕಂದರು ನಮ್ಮ ಕಾರ್ಪೊರೇಟರ್ ಮೂಲಕ ಅವ್ರನ್ನ ಕರೆತಂದು ಅವರು ಅದಕ್ಕೆ ಒಂದು ಸಹಕಾರ ನೀಡಿ, ಬಹುಶಃ ನಾವು ಹೇಳಿದೆವು ಅದು ಇದು ನಾನು ಶಾಸಕರಿಂದ ನಾವು ಅಲ್ಲೆಲ್ಲಿ ಕಟ್ತಾ ಇರ್ತೇವೆ, ಆದರೆ ಅದಕ್ಕೆ ಮುಖ್ಯ ಕಾರಣ ಅದು ಇವರದ್ದು ಕೊಡುಗೆ ಅಂತ ಹೇಳ್ಬೋದು. ಅಬ್ಬಕ್ಕರಾಣಿ ಅವರ ಈ ಸುತ್ತಲ ಬರೋದ್ರೆ ಅದೇ ರೀತಿಯ ವಿನ್ಯಾಸ ರೀತಿಯಲ್ಲಿ ನಾವು ಕೂಡ ಈ ಒಂದು ದರ್ಶನ ಅದೇ ರೀತಿಯನ್ನೇ ಆಗಬೇಕು ಅಂತೇಳಿ ಒಂದು ವಿನ್ಯಾಸ ಇತ್ತು. പക്ഷേ ಈ ಸುಂದರ ಒಂದು ಬಸ್ ಸ್ಟ್ಯಾಂಡು ಇವತ್ತು ವಿದ್ಯಾರಣ್ಯ ಯುವಕರಿಂದ ಅವರು ಮಾಡಿದಂಥ ಸಾಹಸ ಅದು ಮುಂದೆನೂ ಮತ್ತೆ ಒಂದು ಹೊಸ ಸಂಕೀರ್ಣದಲ್ಲಿ ಆರಂಭ ಆಯಿತು ಅಂತ ಹೇಳಬಹುದು. ತಾವುಗಳು ಮಾಡುವ ಕಾರ್ಯಕ್ರಮ ಬಹುಶಃ ಭಾಳಷ್ಟು ಸಾಮಾಜಿಕ ಕಾರ್ಯಕ್ರಮ ತಾವು ತೊಡಗಿದ್ದೀರಾ. ನಾನು ಯಾವತ್ತೂ ಹೇಳಿದೆ, ತಮ್ಮ ಯಾವುದೋ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಲಿ ಈ ಪ್ರದೇಶ ಅಭಿವೃದ್ಧಿಯಲ್ಲಿ ಏನಾದರೂ ಮಾಡಿದ್ರೆ ನಾನು ಸದಾ ಜೊತೆ ಇದ್ದೇನೆ ಅಂತ ಹೇಳ್ತಾ ಅದು ತಮಗೆ ಈ ಒಂದು ಸಹಕಾರ ನೀಡಿ ಈ ಒಂದು ಸುಂದರ ಈ ಬಸ್ ಶೆಲ್ಟರನ್ನು ಮಾಡಿಕೊಟ್ಟೋದಕ್ಕೆ ಮೊದಲು ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಾನು ಇದರಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕಾಂಟ್ರಾಕ್ಟರ್ ಅವರು. ಅತ್ಯುತ್ತಮವಾಗಿ ಮೂಡಿ ಬಂದಿದೆ, ಬಹಳ ಚಂದವಾಗಿದೆ. ನಮ್ಗೆಲ್ರಿಗೊಂದು ಬಹಳ ಸಂತೋಷ ಏನಂದರೆ ಫಾರೂಕ್ನವರು ಉಳ್ಳಾಳದಲ್ಲಿ ಈಗ ಉಳ್ಳಾಳದ ಜನತೆಗೆ ಒಂದು ಶಕ್ತಿಯಾಗಿ ನಿಲ್ಲಬೇಕು, ಉಳ್ಳಾಳವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು. ಇಲ್ಲಿ ಬಹಳಷ್ಟು ಕೆಲಸಗಳು ಆಗಲಿಕ್ಕೆ ಇದೆ. ನೀವು ಮುತುವರ್ಜಿ ವಹಿಸಿಕೊಂಡು ಈ ಉಳ್ಳಾಳದ ಈ ಭಾಗಕ್ಕೆ ಆದಷ್ಟು ನಿಮ್ಮ ಕೈಯಲ್ಲಿ ಸಹಾಯವನ್ನು ಮಾಡಬೇಕು. ಇವತ್ತು ಬೆಳೆಯುವಂತಹ ಈ ಪ್ರದೇಶ, ಇವತ್ತು ಅವರ ಯೋಚನೆಗಳು ಒಂದು ಬಸ್ ಸ್ಟ್ಯಾಂಡಿಗೆ ಯೋಚನೆಗಳು, ಅವರು ಬೆಂಗಳೂರಿನ ಬಸ್ ಸ್ಟ್ಯಾಂಡಿನ ಯೋಚನೆಯನ್ನು ನಮ್ಮ ಉಳ್ಳಾಳದಲ್ಲಿ ಮಾಡಬೇಕಂತ ಇದ್ದಾರೆ. ಏಕೆಂದರೆ ಅವರು ಹೇಳಿದರು ಈ ಬಸ್ಸನ್ನು ಏರ್ ಕಂಡೀಷನ್ ಮಾಡ್ಬೋದಲ್ವಾ ಅಂತ. ಕುಡಿಲಿಕ್ಕೆ ನೀರು, ಹೈಫೈ ಮತ್ತು ವೈಫೈ ಇದನ್ನೆಲ್ಲ ಇಟ್ಟುಕೊಂಡು ಏನು ಜನತೆಗಳಿಗೆ ಏನು ಬೇಕು ಅದು ಆ ಜನರ ಇಚ್ಛೆಯನ್ನು ತಿಳಿಯುವವನು ನಿಜವಾದ ಲೀಡರ್. ಅದನ್ನು ಫಾರೂಕ್ರವರಿಗೆ ಆ ವ್ಯಕ್ತಿತ್ವ ಇದೆ. ಮುಂದೆ ಆ ಭಗವಂತ ಅವರಿಗೆ ಇನ್ನಷ್ಟು ಉತ್ತಮವಾದ ಭವಿಷ್ಯವನ್ನು ಕೊಡಲಿ, ಉಳ್ಳಾಳದ ಜನತೆಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಡುವಂತ ಶಕ್ತಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ. ಉಳ್ಳಾಲ ನಗರಸಭೆದ ಮಾಜಿ ಅಧ್ಯಕ್ಷರು ಹುಸೇನ್ ಕುನಿಮೋನು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಗಂಗಾಧರ್ ಉಳ್ಳಾಲ್, ಉಳ್ಳಾಲ ನಗರಸಭಾ ಸದಸ್ಯರು ಬಶೀರ್, ಅಸ್ಗರ್ ಅಲಿ, ನಿಜಾಂ, ಶ್ರೀ ವಿದ್ಯಾರಣ್ಯ ಕಲಾ ವೃಂದದ ಅಧ್ಯಕ್ಷರು ವಿಜಯಕುಮಾರ್, ಶ್ರೀ ವಿದ್ಯಾರಣ್ಯ ಯುವಕ ವೃಂದದ ಅಧ್ಯಕ್ಷರು ಪ್ರವೀಣ್ ಸುವರ್ಣ, ಸದಸ್ಯರು ಪ್ರಕಾಶ್, ಶೇಖರ್, ಪ್ರಮುಖರು ಪುಷ್ಪರಾಜ್, ಧನ್ರಾಜ್, ಯೋಗೀಶ್ ಉಳ್ಳಾಲ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಡ್ಕ ಶ್ರೀ ಭಗವತಿ ಕ್ಷೇತ್ರಡ್ ಕರಿ 9 ನಡತಿನ ನವರಾತ್ರಿದ ವಿಶೇಷ ಪೂಜಾ ಕಾರ್ಯಕ್ರಮ
ಸೋಮವಾರ ಬಯ್ಯಾಗ ಮುಗಿತಲಾಂಡು. ಭಜನಾ ಸಂಕೀರ್ತನಾ ಸೇವೆ ಆದ ಮಹಾಪೂಜೆ, ಭಗವತಿಲಿನ ದರ್ಶನ ಸೇವೆ, ತುಲಾಭಾರದ ಪರಕೆ ಸೇವೆಲು ನಡೆತಂಡು. ಸೋಮೇಶ್ವರ ಉಚ್ಚಿಲ ಮೂರೂರ ಬೋವಿ ಮೋಯ ಮಹಾಸಭಾತ ನಿರೆಲ್ಡ್ ಅಡ್ಕ ಶ್ರೀ ಭಗವತಿ ಭಂಡಾರದ ಮುತ್ತಾಲ್ಕೆಡ್ ಅಡ್ಕ ಶ್ರೀ ಭಗವತಿ ಕ್ಷೇತ್ರಡ್ ನವರಾತ್ರಿ ಉತ್ಸವದ ಸಂಭ್ರಮಲು 15 ತಾರೀಕು ಐತಾರರ್ದು 23 ತಾರೀಕು ಸೋಮವಾರ ಮುಟ ನಡೆತಂಡು. ಒರ್ಮನೆ ದಿನ ಸೋಮವಾರ ಬಯ್ಯಡ್ ಉಚ್ಚಿಲ ಕೋಟೆ ಬಳಿ ಶ್ರೀ ಪೊನ್ನಂಬಲವಾಸ ಅಯ್ಯಪ್ಪ ಭಜನಾ ಮಂದಿರದ ಕ್ಲಿರ್ದು ಭಜನೆ ನಡೆತಂಡು. ರಾತ್ರಿ ಮಹಾಪೂಜೆಯಾದ ಶ್ರೀ ಭಗವತಿಲನ ದರ್ಶನ ಪ್ರಸಾದ ವಿತರಣೆ ನಡೆತಂಡು. ಮೂಡಲಗಿರಿಯಲಿನಿಂದ ಮಧು ವೆಂಕಟ
ಸೋಮೇಶ್ವರ ಮೂರೂರ ಬೋವಿ ಮೋಯಾ ಮಹಾಸಭೆ ಅಡ್ಕ ಶ್ರೀ ಭಗವತಿ ಭಂಡಾರ ಬೊಕ್ಕ ಮಹಿಳಾ ಸಮಿತಿದಕ್ಲು ಕಾರ್ಯಕ್ರಮದ ಮುತಾಲೆ ಕೇಳಿದ್ದೇರು. ಮುಖ್ಯದ ಬಂದುಲೆ ಇಡಕ ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲ ಮುಗಿತೊಂದಲ್ಲ ನಿರಂತರ ಸುದ್ದಿ ವಿಶೇಷತೆಗಳಿಗೆ ಎಪ್ಪಲತ್ತು ಒಂದು ಪುಲೆ ಪೊಸಕುರಲ್ 24/7.